ರಾಜ್ಯದಲ್ಲಿ ಮತ್ತೊಂದು ಗೂಂಡಾಗಿರಿ ಪ್ರಕರಣ ಬೆಳಕಿಗೆ ಬಂದಿದ್ದು ಬುರ್ಖಾ ವಿಚಾರವಾಗಿ ಗುಂಪೊಂದು ನಡೆಸಿದ ದಾಂಧಲೆ ಪ್ರಕರಣ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮಡಿಕೇರಿಯ ಸೋಮವಾರಪೇಟೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದು ಅನ್ಯ ಕೋಮಿನ ಯುವತಿಯರ ಮೇಲೆ ಸಂಘಟನೆಯೊಂದರ 40ಕ್ಕೂ ಹೆಚ್ಚು ಮಂದಿ ಸೇರಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಶನಿವಾರ ಸಂತೆ ಕೆಆರ್ಸಿ ವೃತ್ತದಲ್ಲಿ ಘಟನೆ ನಡೆದಿದ್ದು ಇದೀಗ ಆರೋಪಿಗಳ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿನ ಸೇಕ್ರೆಡ್ ಹಾರ್ಟ್ ಶಾಲೆಯ ಪ್ರಥಮ ಪಿಯು ವಿದ್ಯಾರ್ಥಿನಿಯರ ಮೇಲೂ ಕೂಡ 40ಕ್ಕೂ ಹೆಚ್ಚು ಮಂದಿ ದಾಳಿ ಮಾಡಿದ್ರು. ಈ ಕುರಿತು ಮಾಹಿತಿ ನೀಡಿರುವ ಸಂತ್ರಸ್ತ ಬಾಲಕಿಯ ತಂದೆ, ನನ್ನ ಮಗಳು ಮತ್ತು ಅವಳ ಸ್ನೇಹಿತೆಯ ಮೇಲೆ ಸಂಘ ಪರಿವಾರದ ಹುಡುಗರು ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಮಗಳು ತನ್ನ ಕಾಲೇಜಿನ ತರಗತಿಗಳಿಗೆ ಹಾಜರಾಗಿದ್ದು ತರಗತಿಗಳಿಗೆ ಪ್ರವೇಶಿಸುವ ಮೊದಲು ಅವರು ಬುರ್ಖಾವನ್ನ ತೆಗೆದು ಹಾಕಬೇಕು. ಹೀಗಾಗಿ ನನ್ನ ಮಗಳು ತನ್ನ ಬುರ್ಖಾವನ್ನ ತೆಗೆದು ಅದೇ ಕಾಲೇಜಿನ ಕ್ರಿಶ್ಚಿಯನ್ ಹುಡುಗಿಗೆ ಬೆಳಗ್ಗೆ ನೀಡಿದ್ಲು. ಇದರಿಂದ ಆಕ್ರೋಶಗೊಂಡ ಸಂಘಟನೆಯವರು ಹಲ್ಲೆ ನಡೆಸಿದ್ದಾರೆ ಅಂತ ದೂರಿದ್ದಾರೆ. ಬಾಲಕಿಯರನ್ನ ಬೀಗ ಜಡಿದು ಥಳಿಸಿ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ದೂರಿದ್ದಾರೆ. ಬಾಲಕಿಯರನ್ನ ಕೊಡಲಿಪೇಟೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯರ ಕುಟುಂಬದವರು ಎಫ್ಐಆರ್ ದಾಖಲಿಸಿದ್ದು ಶನಿವಾರ ಸಂತೆ ಪೊಲೀಸರು ಫೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಶನಿವಾರ ಸಂತೆ ಎಸ್ಐ ಪರಶಿವಮೂರ್ತಿ ಅವರು ಪ್ರಕರಣ ಸಂಬಂಧ ಶನಿವಾರ ಸಂತೆಯ ಪ್ರಜ್ವಲ್ ಮತ್ತು ಕೌಶಿಕ್ ಎಂಬುವರನ್ನ ಬಂಧಿಸಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನು ಗಮನಿಸಿ ಹೆಚ್ಚಿನವರನ್ನ ಬಂಧಿಸಲಾಗುವುದು ಅಂತ ಹೇಳಿದ್ರು. ಜಾತಿಗೆ ಅವಮಾನ ಆಗಲ್ಲ ಬಿಚ್ಕೊಡಕ್ಕೆ ನಿಮ್ಮ ಮನೇಲಿ ಅದಕ್ಕೆ ಬುರ್ಕ ಕೊಡ ನಿಮಗೆ ಮಾಸ್ಕ್ ತೆಗ್ಸೋಣ ಮಾಸ್ಕ್ ತೆಗಿ ಮನೇನು ಮಾಸ್ಕ್ ತೆಗಿರೆ ಒಂದು ಮಾಸ್ಕ್ ತೆಗಿಬಿಟ್ಟು ಹೇಳ್ಬಿಟ್ರೆ ಕಳ್ಸು ನಿಮಗೆ ಬುರ್ಕ ಇಲ್ಲಿ ಕೇಳಮ್ಮ ನಿಮಗೆ ಬುರ್ಕ ಕೊಡೋದು ಮನೆಯಿಂದ ಸಣ್ಣ ಮಕ್ಕಳು ಶಾಲೆಗೆ ಹೋಗಿ ಬನ್ನಿ ಅಂತ ಇಲ್ಲಿ ಬಿಚ್ಚಿಬಿಟ್ಟು ಇನ್ನೊಬ್ರು ಮನೆ ಹೆಣ್ಮಕ್ಳನ್ನ ಹಾಳು ಮಾಡಿ ಅಂತಲ್ಲ ನೀವು ಬುರ್ಕ ಕೊಡೋದು ಯಾರು ಫೋರ್ಸ್ ಮಾಡಿಸ್ಕೊಂಡು ಅಮಿಷ ಫೋರ್ಸ್ ಮಾಡಿ ಬಿಚ್ಕೊಟ್ಬಿಡ್ತೀರಾ ನಿಮ್ಮ ಅಮ್ಮದವ್ರಿಗೂ ಇನ್ನೊಬ್ರು ಬಿಚ್ಕೊಟ್ಬಿಡಿ ಮತ್ತೆ ಬುರ್ಕನ ಅಪ್ಪ ಅಂದ್ರೆ ಬುರ್ಕ ಏನಕ್ಕೆ ಹಾಕೊಟ್ಟಿರ ಹೆಣ್ಮಕ್ಳು ಸೌಖ್ಯ ಹೋಗಿಬಿಟ್ಟು ನಾವು ಶಾಲೆಗೆ ಹೋಗ್ಬಿಟ್ಟು ವಾಪಸ್ ಬನ್ನಿ ಅಂತ ತಲೆ ಹಾಕೊಟ್ಟಿರೋದು ಅದು ನನಗೆ ಇನ್ನೊಂದು ಹೆಣ್ಮಕ್ಳು ತಲೆ ಹಿಡಿಯೋ ಕೆಲಸ ಮಾಡೋದು ನೀವು ಬುರ್ಕ ಕೊಟ್ಟಿರೋದು ಆಯ್ತಮ್ಮ ನೀನು ಬುರ್ಕ ಬಿಚ್ಬಿಟ್ಟು ಇನ್ನೊಬ್ರಿಗೆ ಹಾಕೊಡ್ಬೋದ ನೀನು ಬುರ್ಕ ಹಾಕೊಳ್ಳೋದೇ ಕೆಲಸ ಎಷ್ಟೇ ಹಾಕೊಂಡಿದ್ರು ಬುರ್ಕನ ನೀವು ಮುಂದೆ ಬರೋ ಬರೋಪಲ್ಲಿ ಯಾರೋ ಬುರ್ಕ ಹಾಕೊಂಡಿದ್ದಾರೋ ಬರಲಿ ಮುಂದೆ ಬರಲಿ ಬುರ್ಕ ಕೊಟ್ಟಿದ್ದಾರೋ ನಿಮ್ಗೆ ಇಲ್ಲಿ ನಿಂತ್ಕೊಳ್ಳೋ ಯಾರೋ ಬುರ್ಕ ಕೊಟ್ಟಿದ್ದು